ಪಾವಗಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪಾವಗಡ ಯೋಜನಾ ಕಚೇರಿ ವ್ಯಾಪ್ತಿಯ ಸಿಕೆಪುರ ಕಾರ್ಯಕ್ಷೇತ್ರದಲ್ಲಿ ಇಂದು ಗ್ರಾಮ ದೇವತೆ ಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಲಾಯಿತು. ಸಿಕೆಪುರ ವಲಯದ ಮೇಲ್ವಿಚಾರಕರಾದ ಮನು ಬಿಆರ್ ಅವರ ನೇತೃತ್ವದಲ್ಲಿ ಹಾಗೂ ಸ್ವಸಹಾಯ ಸಂಘಗಳು ಹಾಗೂ ಪ್ರಗತಿ ಬಂಧು ಸಂಘಗಳ ಸಹಯೋಗದೊಂದಿಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ 2018ರಿಂದ ಸತತವಾಗಿ ಕರ್ನಾಟಕದಾದ್ಯಂತ ಎಲ್ಲಾ ಕಾರ್ಯಕ್ಷೇತ್ರಗಳಲ್ಲಿ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಕಾರ್ಯಕ್ರಮ ಮಾಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರು ಉಮಾದೇವಿ, ಜ್ಯೋತಿ ನಾಗಮ್ಮ, ಗಿರಿಜಮ್ಮ, ಸುವರ್ಣಮ್ಮ, ಲಕ್ಷ್ಮೀದೇವಿ, ಶಿವಮ್ಮ, ಓಬಳಮ್ಮ ಇನ್ನು ಅನೇಕ ಮಹಿಳೆಯರು ಪಾಲ್ಗೊಂಡಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ. ಮನು ಅಂತೇಳಿ ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇದು ನಮ್ಮ ಸಿಕೆಪುರ ವಲಯ ವಿಭಾಗಕ್ಕೆ ಬರ್ತದೆ, ಸಿಕೆಪುರ ವಲಯಕ್ಕೆ ಬರ್ತದೆ. ಇದು ನಮ್ಮ ಸಿಕೆಪುರ ವಲಯ ಕಾರ್ಯಕ್ಷೇತ್ರ. ನಮ್ಮ ವಲಯದಲ್ಲಿ 10 ಕಾರ್ಯಕ್ಷೇತ್ರ ಇದೆ. 10 ಕಾರ್ಯಕ್ಷೇತ್ರದಲ್ಲಿ ಸಿಕೆಪುರ ಒಂದು ಕಾರ್ಯಕ್ಷೇತ್ರ. ಈ ಕಾರ್ಯಕ್ಷೇತ್ರದಲ್ಲಿ ಇವತ್ತು ನಾವು ಧಾರ್ಮಿಕ ಕೇಂದ್ರ ಸ್ವಚ್ಛತಾ ಕಾರ್ಯಕ್ರಮದ ಅಲ್ಲಿ ಇವತ್ತು ಮಾರಮ್ಮ ಗುಡಿ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದು ಮಾಡೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಧರ್ಮಸ್ಥಳ ಸಂಘದ ವತಿಯಿಂದ ನಮ್ಮ ಕರ್ನಾಟಕದಾದ್ಯಂತ ನಮ್ಮ ಗ್ರಾಮ ಮಟ್ಟದಲ್ಲಿ ಇರುವಂತಹ ದೇವಸ್ಥಾನಗಳನ್ನ ಸ್ವಚ್ಛತೆ ಮಾಡೋದ್ರ ಮೂಲಕ ಜನರಿಗೊಂದು ಅರಿವು ಮೂಡಿಸಬೇಕು ಅನ್ನೋದು ಒಂದು ಉದ್ದೇಶ ಆಗಿದೆ. ಅದ್ರ ಜೊತೆಯಲ್ಲಿ 2018ರಲ್ಲಿ ನಮ್ಮ ಧರ್ಮಸ್ಥಳ ಸಂಸ್ಥೆಗೆ ಧಾರ್ಮಿಕ ಸ್ವಚ್ಛತಾ ನಗರಿ ಅಂತ ಒಂದು ಬಿರುದು ಬಂತು. ಅದೇ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಕೇಂದ್ರಗಳಿಗಿಂತ ನಮ್ಮ ಧರ್ಮಸ್ಥಳ ಸಂಸ್ಥೆ ಒಂದು ಸ್ವಚ್ಛತಾ ನಗರಿ ಅಂತೇಳಿ ಒಂದು ಬಿರುದು ಬಂತು. ಆ ಒಂದು ನಮ್ಮ ಗೌರ್ಮೆಂಟ್ ಸರ್ಕಾರ ಒಂದು ಬಿರುದು ಕೊಟ್ಟ ವಿಶೇಷವಾಗಿ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ವೀರೇಂದ್ರ ಹೆಗಡೆ ಅವರು ನಮ್ಮ ಕರ್ನಾಟಕದಾದ್ಯಂತ ಈ ಸ್ವಚ್ಛತೆ ಒಂದು ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆ ತಂದಿದೆ. ಇದು ನಮ್ಮ ಪಾವಗಡದಾದ್ಯಂತ ಇಡೀ ಕರ್ನಾಟಕದಾದ್ಯಂತ ನಡೀತಾ ಇರುವಂತಹ ಒಂದು ಸ್ವಚ್ಛತಾ ಕಾರ್ಯಕ್ರಮ. ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಸಹಾಯ ಸಂಘ ಮತ್ತು ಪ್ರಗತಿ ಬಂಧು ಸಂಘಗಳ ಸ್ವಸಹಾಯ ಸಂಘದವ್ರನ್ನ ಒಗ್ಗೂಡಿಸ್ಕೊಂಡು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ವಿ. ಇದು ಮಾಡೋದ್ರ ಮೂಲಕ ನಮ್ಮ ಗ್ರಾಮ ಮಟ್ಟದಲ್ಲಿ ಸ್ವಚ್ಛತೆ ಒಂದು ಹೆಚ್ಚಾಗುತ್ತೆ ಅಂತೇಳಿ, ಸ್ವಚ್ಛತೆ ಮಾಡೋದು ಒಂದು ಅರಿವು ಮೂಡಿಸ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಮಾಡೋ ಉದ್ದೇಶದಿಂದ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಸರ್. ಈಗ ಈ ವರ್ಷದಲ್ಲಿ ನಮ್ಮ ವಲಯದಲ್ಲಿ ನಮ್ಮದು ಇದು ಫಸ್ಟ್ನೇ ಕಾರ್ಯಕ್ರಮ. ನಮ್ಮ ಸಿಕೆಪುರದಲ್ಲಿ ಇವತ್ತು ಶುಕ್ರವಾರ ಲಕ್ಷ್ಮೀ ಪೂಜೆ ನಡೀತಾ ಇರ್ತದೆ. ಒಂದು ಮಹಿಳೆಯರಿಗೆಲ್ಲ ಶುಕ್ರವಾರ ಒಂದು ಪವಿತ್ರವಾದ ದಿನ ಅಂತೇಳಿ ಶುಕ್ರವಾರ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಮಾರಮ್ಮಂತೇಳಿ ಇವತ್ತೆಲ್ಲ ಇದ್ದಂಥ ಕಸ ಕಡ್ಡಿಗಳನ್ನೆಲ್ಲ ನಮ್ಮ ಸ್ವಸಹಾಯ ಸಂಘದ ಸದಸ್ಯರೆಲ್ಲ ಸೇರಿಸಿ ಕ್ಲೀನ್ ಮಾಡಿದ್ದಾರೆ. ಧರ್ಮಸ್ಥಳ ಸಂಘದಲ್ಲಿ ಒಕ್ಕೂಟ ಸಭೆ ಅಧ್ಯಕ್ಷರಾಗಿ ಸಿಕೆಪುರ ವಲಯಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಈ ಸಂಘದಿಂದ ನಮಗೆ ಹೆಣ್ಮಕ್ಳಿಗೆ ತುಂಬ ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಅಂತಂದರೆ ನಾವೀಗ ಒಂದು ಒಡವೆ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದ್ರೆ ನಮ್ಗೆ ಇಷ್ಟು ಹಣ ಕೊಡಲ್ಲ. ನಾವೇನು ಅವ್ರಿಗೇನು ನಾವು ಸಂಘದಲ್ಲಿ ಏನಿಲ್ಲ, ಒಂದು ಆಧಾರ್ ಕಾರ್ಡ್ ಒಂದು ಕೊಟ್ಟರೆ ನಮಗೆ ಪ್ರೂಫ್ ₹1,00,000 ಅಲ್ಲ 2 ಲಕ್ಷದವರೆಗೂ ನಾವು ಅಮೌಂಟ್ ತೊಗೊಂಡು ವ್ಯವಹಾರ ಮಾಡ್ಕೊತಾ ಇದ್ದೀವಿ. ಅದೇ ಥರ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಸಂಘದಿಂದ ನಮಗೆ ತುಂಬ ಅನುಕೂಲ ಆಗಿದೆ ಹೆಣ್ಮಕ್ಳಿಗೆ. ಈ ಸಂಘದಲ್ಲಿ ಬರ್ತಕ್ಕಂಥ ಮನೆ ಕಡೆ ಸಮೃದ್ಧಿಯಾಗಿ ಎಲ್ಲ ಸೇರ್ತಾ ಇದೆ. ನಮಗೆ ಸೌಲಭ್ಯ ಎಲ್ಲ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಎಲ್ಲ ಧರ್ಮಸ್ಥಳದ ವತಿಯಿಂದ ಏನಾದರೂ ಬೇರೆ ಮಾಹಿತಿ ಧರ್ಮಸ್ಥಳ ಇದೆ ಏನಿಲ್ಲ, ಪ್ರತಿಯೊಂದು ಸೋಲಾರು ನಮಗೆ ಅನುಕೂಲವಾಗಿ ಮಕ್ಕಳು ಎಜುಕೇಷನ್ ಹೈಯರ್ ಎಜುಕೇಷನ್ ಮಾಡಿದ್ರೆ ಅವ್ರಿಗೆ ಸ್ಕಾಲರ್ಶಿಪ್ಪು ಇದರಿಂದ ಸಹಾಯ ಮಾಡ್ತಾ ಇದ್ದಾರೆ. ಅಂಗವಿಕಲರಿಗೆ ಇವಾಗ ಏನು ಇಲ್ದವ್ರಿಗೆ, ಅವ್ರಿಗೆ ಮಕ್ಕಳು ಇಲ್ದವ್ರು ಅವ್ರಂಥವ್ರಿಗೆಲ್ಲರಿಗೂ ಪೆನ್ಷನ್ ಬರೋ ಟೈಪ್ ಮಾಡ್ತಾ ಇದ್ದಾರೆ. ತಿಂಗಳು ಬರ್ತಾ ಇದೆ ಅವ್ರಿಗೆ ಅಮೌಂಟು. ಈ ಥರ ಎಲ್ಲ ಜಾಸ್ತಿ ಅಭಿವೃದ್ಧಿ ಮಾಡ್ಕೊಟ್ಟಿದ್ದಾರೆ ನಮ್ಮ ಧರ್ಮಸ್ಥಳ ಸಂಘದವರು. ಓಕೆ, ಥ್ಯಾಂಕ್ ಯು.